ಉಡುಪಿ ಜಿಲ್ಲೆಯ ಕಟ್ಪಾಡಿ ಮೂಡಬೆಟ್ಟುವಿನ ಹಿರಿಯ ಬಿಜೆಪಿ ಕಾರ್ಯಕರ್ತ ಕರುಣಾಕರ್ ಪೂಜಾರಿ ಕಟ್ಪಾಡಿಯ ಬೂತ್ ಅಧ್ಯಕ್ಷರಾಗಿ ನಿಯುಕ್ತಿಗೊಂಡಿದ್ದು ನಿನ್ನೆ ಸಂಜೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರವರು ಆಗಮಿಸಿ ಕರುಣಾಕರ ಪೂಜಾರಿ ಮನೆಯಲ್ಲಿ ನಾಮಫಲಕ ಅಳವಡಿಕೆ ಮಾಡಿದ್ದಾರೆ. ಈ ಸಂದರ್ಭ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ, ಕಾರ್ಯಕರ್ತರನ್ನ ಬೂತ್ ಮಟ್ಟದಲ್ಲಿ ಗುರುತಿಸುವುದರಲ್ಲಿ ಪಕ್ಷ ಬೆಳೀತಾ ಇದೆ. ಕಟಪಾಡಿಯ ಹಿರಿಯ ಕಾರ್ಯಕರ್ತ ಕರುಣಾಕರ್ ಪೂಜಾರಿಯವರ ಮನೆಯಲ್ಲಿ ಅವರ ನಾಮಫಲಕ ಅಳವಡಿಸಲು ಅತ್ಯಂತ ಸಂತೋಷ ಆಗುತ್ತೆ ಅಂತ ಹೇಳಿದ್ರು. ಮುಂದಿನ 10 ವರ್ಷಗಳ ಕಾಲ ಬಿಜೆಪಿ ಆಡಳಿತಕ್ಕೆ ಬರಲಿದ್ದು ಕಾಂಗ್ರೆಸ್ ಧೂಳಿಪಟ ಆಗಲಿದೆ ಅಂತ ನಳಿನ್ ಕುಮಾರ್ ಹೇಳಿದ್ದಾರೆ. ಕಾಪು ಮಹಿಳಾ ಮೋರ್ಚಾದ ವತಿಯಿಂದ ಕಟೀಲು ಅವರಿಗೆ ಆರತಿ ಬೆಳಗಿಸಿ ಹಣೆಗೆ ತಿಲಕ ಹಚ್ಚಲಾಯಿತು. ನಂತರ ಅವರನ್ನ ಪೂರ್ಣ ಕುಂಭದೊಂದಿಗೆ ಮೆರವಣಿಗೆಯಲ್ಲಿ ಕರೆತರಲಾಯಿತು. ಜೊತೆಗೆ ಗೋಪೂಜೆಯನ್ನ ಕೂಡ ನೆರವೇರಿಸಿದ್ರು. ಈ ಸಂದರ್ಭ ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್, ರಾಜ್ಯ ಕಾರ್ಯಕಾರಿಣಿ ಸದಸ್ಯೆ ಗುರ್ಮೆ ಸುರೇಶ್ ಶೆಟ್ಟಿ, ಕಾಪು ಬಿಜೆಪಿ ಅಧ್ಯಕ್ಷ ಶ್ರೀಕಾಂತ್ ನಾಯಕ್, ಮಹಿಳಾ ಘಟಕದ ಅಧ್ಯಕ್ಷೆ ಸುಮಾ ಶೆಟ್ಟಿ, ಉಡುಪಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ವೀಣಾ ಶೆಟ್ಟಿ, ಪ್ರಸಾದ್ ಶೆಟ್ಟಿ ಕುತ್ಯಾರು, ಪ್ರವೀಣ್ ಪೂಜಾರಿ, ಗೋಪಾಲಕೃಷ್ಣ ರಾವ್, ಶಿಲ್ಪ ಸ್ವರ್ಣ, ಗೀತಾಂಜಲಿ ಸ್ವರ್ಣ, ಜಗದೀಶ್ ಅಧಿಕಾರಿ, ಕುತ್ಯಾರು ನವೀನ್ ಶೆಟ್ಟಿ, ಉದಯ್ ಕುಮಾರ್ ಶೆಟ್ಟಿ, ಪ್ರಕಾಶ್ ಶೆಟ್ಟಿ ಪಾದೆಬೆಟ್ಟು ಮತ್ತಿತರರು ಉಪಸ್ಥಿತರಿದ್ದರು. ಬೂತಿನ ಸಾರ್ವಜನಿಕರು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರ್ತಾ ಇದ್ದಾರೆ. ಒಂದು ನಾಮಫಲಕ ಜೋಡಣೆಗೆ ಇವತ್ತು ಗ್ರಾಮದ ಉತ್ಸವವಾಗಿ ಈ ಕಾರ್ಯಕ್ರಮ ಆಗಿದೆ. ಹೇಳಿದ್ರೆ ಪ್ರತಿಯೊಬ್ಬನು ನನ್ನ ಕಾರ್ಯಕ್ರಮ ಅನ್ನುವಂಥ ಭಾವನೆ ಬಂದಿದೆ. ಹಾಗಾಗಿ ಹೇಳಿದೆ, ಮತಗಟ್ಟೆಯ ಕಾರ್ಯ ನಮ್ದು ವಿಸ್ತಾರ ಆದ ಹಾಗೆ ನಮ್ಮ ಕಾರ್ಯಗಳು ವಿಸ್ತಾರ ಆಗ್ತವೆ. ಸರ್ವವ್ಯಾಪಿ ಸರ್ವಸ್ಪರ್ಶಿ ಅಂತ ನಮ್ಮ ಹಿರಿಯರು ಹೇಳಿದ್ರು. ಇದೇ ಕಲ್ಪನೆಗಳು. ಇವತ್ತು ನಮ್ಮ ಪಾರ್ಟಿ ಸರ್ವವ್ಯಾಪಿ ಸರ್ವಸ್ಪರ್ಶಿಯಾಗಿ ಬೆಳೀತಾ ಇದೆ. ಹಾಗಾಗಿ ನಮ್ಮ ಕಾರ್ಯ ವಿಧಾನಸಭೆಯಿಂದ ಬೆಳೆಯುವುದಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯ ಮುಖ್ಯಮಂತ್ರಿಯ ಮನೆಯಿಂದ ಬೆಳೆಯುವುದಲ್ಲ, ಪ್ರಧಾನಮಂತ್ರಿಗಳ ಮನೆಯಿಂದ ಬೆಳೆಯುವುದಲ್ಲ, ರಾಷ್ಟ್ರೀಯ ಅಧ್ಯಕ್ಷರ ಮನೆಯಿಂದ ಬೆಳೀತಾ ಇಲ್ಲ, ರಾಜ್ಯಾಧ್ಯಕ್ಷರ ಮನೆಯಿಂದ ಬೆಳೆಯುವುದಲ್ಲ. ನಮ್ಮ ಕಾರ್ಯ ಬೆಳೆದಿರುವಂತದ್ದು ಬೂತಿನ ಅಧ್ಯಕ್ಷರ ಮನೆಯಿಂದ ಕಾರ್ಯ ಬೆಳೀತದೆ.